ಕೊಲ್ಲಾಪುರದ ಮಹಾಲಕ್ಷ್ಮಿ ಬಾರಿ ಉಲ್ಲಾಸದಿಂದಲಿ ಮನೆಗೆ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ಬಾರಿ ಉಲ್ಲಾಸದಿಂದಲಿ ಮನೆ ಬೈಂದೂರಿನ ಸುಂದರ ರಮಣೀಯ ಪ್ರಕೃತಿ ಮಡಿಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್
ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ಸುಸಜ್ಜಿತವಾದ ಹವಾನಿಯಂತ್ರಿತ ಶೂಟ್ಸ್ ರೂಮ್ಸ್ಗಳು ಲಭ್ಯ. ನುರಿತ ಪಾಕತಜ್ಞರಿಂದ ತಮಗಿಷ್ಟವಾದ ರುಚಿಕರವಾದ ವಿವಿಧ ಶೈಲಿಯ ಆಹಾರ ತಿನಿಸುಗಳು ಹಾಗೂ ಶಾರದಾ ಕನ್ವೆನ್ಷನ್ ಸಭಾಭವನ ತಮ್ಮ ಶುಭ ಸಭೆ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಹಾಲ್. ತಮ್ಮ ಎಲ್ಲಾ ರೀತಿಯ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್, ಮೂಕಾಂಬಿಕಾ ರೋಡ್, ರೈಲ್ವೆ ನಿಲ್ದಾಣದ ಮುಂಭಾಗ, ಬೈಂದೂರು. ಮೊಬೈಲ್ 7259764567 ಮತ್ತು 0825425199. ತಮ್ಮ ಆಗಮನಾಭಿಲಾಷಿ ಜಯನಂದ ಹೋಬ್ಳಿದಾರ್, ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕೊಲ್ಲೂರು. ಮೊಬೈಲ್ 9448409224 ಮತ್ತು 08254252229. ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ. ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ. ಬಂದಳು ಬಾಗಿಲ ತೆರೆಯಿರೋ. ಕರವೀರ ಕ್ಷೇತ್ರದಿ ಇರುತಿಗಳು ಶರಣರ ದಯೆಯಂ ಕಾಣುವಳು. ಕರವೀರ ಕ್ಷೇತ್ರದಿ ಇರುತಿಗಳು ಶರಣರ ದಯೆಯಂ ಕಾಣುವಳು. ನಿರುತ ನೆನೆವವರ ಮನದಲ್ಲಿ ನಿಂತು ನೆಮ್ಮದಿ ತರುವೋಳು. ನಿರುತ ನೆನೆವವರ ಮನದಲ್ಲಿ ನಿಂತು ನೆಮ್ಮದಿ ತರುವೋಳು. ನೆಮ್ಮದಿ ತರುವೋಳು ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ. ಬಂದಳು ಬಾಗಿಲ ತೆರೆಯಿರೋ.
ವೇದ ವಿದ್ಯಳನು ಬಲ್ಲವರಾರು ಭಾಗ್ಯದ ಲಕ್ಷ್ಮಿ ಅವಳು. ವೇದ ವಿದ್ಯಳನು ಬಲ್ಲವರಾರು ಭಾಗ್ಯದ ಲಕ್ಷ್ಮಿ ಅವಳು. ಮೋದವಿಯುತ ಮಕ್ಕಳ ಮನೆಗೆ ತಾಯಿ ಬಂದೋಳು. ಮೋದವಿಯುತ ಮಕ್ಕಳ ಮನೆಗೆ ತಾಯಿ ಬಂದೋಳು. ತಾಯಿ ಬಂದೋಳು ಮೂಕಾಂಬಿಕೆ ಮಹಾಲಕ್ಷ್ಮಿ. ಬಂದಳು ಬಾಗಿಲ ತೆರೆಯಿರೋ. ಬಂದಳು ಬಾಗಿಲ ತೆರೆಯಿರೋ. ಹರಡಿ ಕಂಕಣ ದುಂಡುಗಳಿಟ್ಟು ಕುಪ್ಪಸವನು ತೊಟ್ಟು. ನಾನು ರಾಮಚಂದ್ರ ಅಡಿಗ ಅಂತ, ದೇವಸ್ಥಾನದ ಪ್ರಧಾನ ಅರ್ಚಕ ಹಾಗೂ ತಂತ್ರಿ. ಈಗ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿದರೆ ಸಾಂವತ್ಸರಿಕ ದೈವಿಕೋತ್ಸವ ಅಂತ ಹೇಳ್ತೇವೆ. ಇದು ದಶಾಹ 10 ದಿನಗಳ ಕಾಲ ನಡೀತದೆ. ಮೊನ್ನೆ 27ಕ್ಕೆ ಧ್ವಜಾರೋಹಣದ ಮುಖಾಂತರ ಈ ಜಾತ್ರೆಗೆ ಚಾಲನೆ ಆರಂಭವಾಗಿದೆ. ಹೀಗೆ ಈಗ 7ನೇ ದಿವಸ, ದಶಾಹದಲ್ಲಿ 7ನೇ ದಿವಸ ಇವತ್ತು ರಥೋತ್ಸವ. ಬೆಳಿಗ್ಗೆ ಈಗ ಮಧ್ಯಾಹ್ನ 1:04 ಮುಹೂರ್ತ ಇದೆ. ಅದಕ್ಕೆ ಪೂರ್ವಾಂಗವಾಗಿ ಈಗ ಬೆಳಗ್ಗಿನ ಬಲಿ ಉತ್ಸವ ಆಗಿದೆ. ಈಗ ಮಧ್ಯಾಹ್ನ ಶತರುದ್ರ ಮತ್ತು ವಿಶೇಷ ಕಟ್ಲೆ ಪೂಜೆ, ಮತ್ತು ಮಧ್ಯಾಹ್ನ ಬಲಿ 11:00 ಹೊರಡಲಿಕ್ಕಿದೆ. 11:00 ಮಹಾಬಲಿ ಆಗ್ತದೆ. ಮಹಾಬಲಿ ಸೌಪರ್ಣಿಕದಲ್ಲಿ ಜಟ್ಟಿಗೇಶ್ನಲ್ಲಿ ವಿಸರ್ಜನೆಯಾಗಿ ಪುನಃ ಬಂದು ರಥಶುದ್ಧಿ, ರಥಕ್ಕೆ ಮಹಾಬಲಿ, ಆನಂತರ ಮಂಗಳಾಷ್ಟಕ 1:04 ರಥಾರೋಹಣ ಆಗ್ತದೆ. ರಥಾರೋಹಣ ಆಗಿ ಆದ ನಂತರದಲ್ಲಿ ರಥದಲ್ಲಿ ದೇವರಿಗೆ ಪೂಜೆ, ಆನಂತರ ಪುನಃ ಸಂಜೆ 5 ರಥೋತ್ಸವ ಆಗಲಿಕ್ಕಿದೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇವತ್ತಿನ ದಿವಸ ಶ್ರೀ ಮೂಕಾಂಬಿಕಾ ಅಮ್ಮನವರ ವಾರ್ಷಿಕ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ವಾರ್ಷಿಕ ರಥೋತ್ಸವ ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ಪೂಜಾ ವಿಧಿವಿಧಾನಗಳಲ್ಲಿ ಒಂದು ವರ್ಷದಲ್ಲಿ ಭಕ್ತರಿಂದಾಗಲಿ ಅರ್ಚಕರಿಂದಾಗಲಿ ನೌಕರರಿಂದಾಗಲಿ ಆದ ಲೋಪದೋಷಗಳ ಪರಿಹಾರಕ್ಕೋಸ್ಕರ ಮಾಡುವಂತಹ ಒಂದು ವಿಶೇಷವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆ ಪ್ರತಿ ವರ್ಷ ಶ್ರಾವಣ 6 ಮಾಸಕ್ಕೊಂದ್ಸರಿ ನವರಾತ್ರಿ ಉತ್ಸವ, 12ನೇ ಮಾಸಕ್ಕೆ ವಾರ್ಷಿಕೋತ್ಸವ ಅಂತೇಳಿ ನಡೆಯುವಂಥದ್ದು. ಅದಕ್ಕೆ ವಿಶೇಷವಾದ ಬಲಿ ಉತ್ಸವಾದಿಗಳನ್ನು ನಡೆಸ್ತಾರೆ. ಈ ಉತ್ಸವದಿಂದ ಧ್ವಜಾರೋಹಣಾದಿ ಪ್ರಕ್ರಿಯೆಗಳಿಂದ ಗ್ರಾಮಕ್ಕೂ ರಾಷ್ಟ್ರಕ್ಕೂ ಸುಭಿಕ್ಷೆ ಉಂಟಾಗಿ ಜನತೆಗೆ ಆಯುರಾಗ್ಯ ಐಶ್ವರ್ಯ ಸಮೃದ್ಧಿ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೋಸ್ಕರ ರಾಷ್ಟ್ರದ
ಪ್ರಜಾವರ್ಗದ ಕ್ಷೇಮಕ್ಕಾಗಿ ಯೋಗಕ್ಷೇಮಾಭ್ಯುದಯಕ್ಕಾಗಿ ಯೋಗ ಅಂತ ಹೇಳಿದ್ರೆ ಅದಷ್ಟ ಒಗೆದು ಬರುವಂಥದ್ದು, ಕ್ಷೇಮ ಅಂತ ಬಂದಂಥ ಅದಷ್ಟ ಹೆಚ್ಚು ಕಾಲ ಚಿರಕಾಲ ಉಳಿಯುವಂಥದ್ದು, ರಾಷ್ಟ್ರಕ್ಕೂ ಜನರಿಗೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಈ ಧಾರ್ಮಿಕ ಪ್ರಕ್ರಿಯೆ ನಡೆಯುವಂಥದ್ದು. ಇದು ವರ್ಷಂಪತಿ ನಡೀತಾ ಇರ್ತದೆ. ಅದೇ ರೀತಿ ಈ ವರ್ಷ ಕೂಡ ನಡೀತಾ ಇದೆ. ಇದರಿಂದ ದೇವತೆಗಳು ಸಂತುಷ್ಟರಾಗಿ ಭಕ್ತರಿಗೂ ರಾಷ್ಟ್ರಕ್ಕೂ ದೇಶಕ್ಕೂ ಅನುಗ್ರಹ ಮಾಡಿ ಒಳ್ಳೆಯದು ಮಾಡ್ತಾರೆ. ನಮ್ಮ ಸರ್ವಗಣಪತಿ ನದಿಯದು ದುಂಬುದಿದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಾಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯಸು ಸರ್ವದ ಮಹಾಗಣಪತಿ ದುಂಬುದಿದ್ದು ಅಂಚನೆ ಏನು ಕೊಲ್ಲೂರು ಕ್ಷೇತ್ರಗ ಬೈದೆ ಅಂಚನೆ ಏನು ಸುರುತ ಒಂಜಿ ದಾನ ಬಂಡ ವೀಪೂರ್ದಕಲು ಮೂಲುಳ್ಳೇರು ಅಕ್ಲಿಗೆ ಅನ್ನ ಪೊರ್ಲುಡು ಒಂದನೆ ಮಂತೊಂದು ಅಂಚನೆ ಆಪುನ ಈ ಕೊಲ್ಲೂರ್ದ ರಥೋತ್ಸವ ಅಂಚನೆ ಬಂಡ ಯಾನು ಬರೋಂದೆಪ್ಪ ಇಡೆ ಕೊಲ್ಲೂರುಗು ಅಂಚನೆ ಪ್ರತಿ ಒಂಜಿ ದೇವಸ್ಥಾನಗಲ ಯಾನು ಪೋಂದುಪ್ಪೆ ಇನ್ನು ಕಟೀಲವಾಡು ಇನ್ನು ಮಂಗಳದೇವಿಯಾಡು ಪ್ರತಿ ಒಂಜಿ ಸರವು ಅಂಚನೆ ಬ್ರಹ್ಮಕಲಸಗುಲ ನಮ್ಮ ಇಟ್ಟಿತ್ತಿನಕುಲು ಅಂಚನೆ ಕೊಲ್ಲೂರ್ದ ಒಂಜಿ ವಿಶೇಷ ದಾನೆಂದು ಪಂಡಾಂಡ ಇನ್ನು ಯಾನು ದಾಯ ಬೈದೆ ಎಂದು ಪಂಡಾಂಡ ಇನ್ನು ಯಾನು ಕಷ್ಟದ ಒಂಜಿ ಇಂದಿತ್ತಂಡು ದಾಯ ಎಂದು ಪಂಡ ಇನ್ನು ಉಜ್ಜೋಡಿದ ಒಂಜಿ ಆ ಒಂಜಿ ಜಾಗೆಡು ಆ ಒಂಜಿ ಮಾಂಕಾಲಿನಲ್ಲಿ ಒಂಜಿ ಜಾಗೆ ಇತ್ತಂಡು ಆ ಜಾಗೆ ಭಾರಿ ಟೈಮ್ ಆಂಡೆ ಹೆಂಗೆ ಪೋವಂದೆ ಅಂಚಿನ ಮುರಾಣಿಯಾನು ಬತ್ತದು ನೇರು ದುಂಬೂರ ಬತ್ತದು ಕೊಲ್ಲೂರು ಮುಕಾಂಬಿಕೆಡ ಯಾನು ಪ್ರಾರ್ಥನೆ ಮಂತೆ ಕಣ್ಣ ನೀರು ತೆತ್ತದು ಆ ಕಣ್ಣ ನೀರು ಅಪ್ಪೆಗೆ ಮುಟ್ಟದು ಇನಿ ಆ ಒಂಜಿ ಅಪ್ಪೆ ಇನಿ ಕೆಲಸ ಮಂತದೇರು ದಾನೆಯಿಂದ ಬಂಡ ಆ ಜಾಗೆಯನ್ನು ಸೇಲ್ ಮಂತದ್ದು ಹೊರ್ಲುಡಿ ಇಂಕ್ ಯಾನು ಎಂಪ ಲಕ್ಷ ಗಂಟ್ಲ ಕೊರ್ಕಾಂದ ಬಂಡದಿತ್ತಿನ ಎಂಕ್ 1 ಕೋಟಿ 10 ಲಕ್ಷ ರೂಪಾಯಿ ದೇವರ ಐನು ಎಂಕ್ ಮಂತದೇರು ಐಟ್ ಕೆಲವು ಲೋನ್ ಮಾತೊಂಡು ಅಂದರೆ ಕಷ್ಟೋಡು ಯಾನು ಅಂದು ಆತೀನಿ ಅಂಚೆ ಐನು ಎಂಕ್ ಒಂಜಿ ಪೊರ್ಲುಡಿ ಎಂಕ್ ಮಂತ ಕೊಡ್ತಾರೆ ದೇವರು ಐನು ಯಾನು ಮರಪೆರ ಸಾಧಿ ಜಾ ಕೊಲ್ಲೂರು ಮುಕಾಂಬಿಕೆನು ಇನ್ನು ಯಾರನ್ನ ಜಾತ್ರೆ ಎಂಕ್ ಜಾತ್ರೆಯಿಂದೆಲ್ಲ ಗೊತ್ತು ಜೀನಿ ವಿಷಯ ಏನು ಬೈದಿನಿ ದಾಯ ಬಣ್ಣಂಡ ಆ ಜಾಗೆ ಒಂಜಿ ಸೇಲ್ ಆತನು ಬಕ್ಕ ಎಂಕ್ ಭಾರಿ ಕಷ್ಟ ಇತ್ತನು ಐನ ಆ ರೀತಿ ಅಂಚೆನ ಆ ದೇವರಡ ನಟ್ಟದು ಏನು ಬೈದಿನಿ ಎಂಕ ರಥೋತ್ಸವ ಮಾತ ಪಂಡದು ಗೊತ್ತು ಜಿನಿ ಎಂಕ ಅಪ್ಪೆ ರಥೋತ್ಸವಡು ಎಂಕ ವಿಜೃಂಭಣೆ ನಡೀನಿ ಎಂಕ ಪ್ರಸಾದ ಮಾತ ಕೊರಪಾಯರು ದೇವರು ಇನ್ನು ಮಾತೇರ್ನೆಲ್ಲ ಕಣ್ಣ ನೀರನ್ನು వచ్చిದ್ದು ಇನ್ನು ಮಾತ ಕೇರಳ ಹಾಕಲು ಮಾತ ಪ್ರತಿಯವರೆಲ್ಲ ಬರೋದಿಲ್ಲೇರು ಇನ್ನು ಎಂಚಿನ ಕಷ್ಟಪ್ಪು ಎನ್ನ ಒಟ್ಟಿಗೆ ಅವರಿಗೆ ಪ್ರಾರ್ಥನೆ ಮಂತೊಂದಿತ್ತನು ಬುಲ್ತೊಂದಿತ್ತೇರು ಅವಾಗ ಬುಲಿಪುನಾಗೆ ಏನ್ ಪಂಡೆ ಯಾನೇ ಅಪ್ಪೆಡ ನಟ್ಯೆ ಅಪ್ಪೆ ಬುಲ್ತೊಂದುಲ್ಲೇರು ಹಾಕಲು ಅಕಲ್ನೆಲ್ಲ ಆ ಕೆಲಸನ ಮನ್ಪದು ಕೊರಲ ಅಪ್ಪೆ ಇನ್ನು ನಂಗೆ ಅಕಲ್ನ ಭಕ್ತಿಯರ್ನ ಪುರ್ಲುಡ ಕಷ್ಟನ ಹನುಮಂತನ ಮಾತಿನ ಅಪ್ಪೆ ಇನ್ನು ಮಾತೆಲ್ಲ ಉಂಟು ದೇವರೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧೃತಿ. ನಾನು 6ನೇ ಕ್ಲಾಸಲ್ಲಿ ಓದುತ್ತಿದ್ದೇನೆ. ನಾನಿಲ್ಲಿ ಬಂದಿರೋದು ಬೈಂದೂರಿನ ಸುಂದರ ರಮಣೀಯ ಪ್ರಕೃತಿ ಮಡಿಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್. ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ಸುಸಜ್ಜಿತವಾದ ಹವಾನಿಯಂತ್ರಿತ ಶೂಟ್ಸ್ ರೂಮ್ಸ್ಗಳು ಲಭ್ಯ. ನುರಿತ ಪಾಕತಜ್ಞರಿಂದ ತಮಗಿಷ್ಟವಾದ ರುಚಿಕರವಾದ ವಿವಿಧ ಶೈಲಿಯ ಆಹಾರ ತಿನಿಸುಗಳು ಹಾಗೂ ಶಾರದಾ ಕನ್ವೆನ್ಷನ್ ಸಭಾಭವನ ತಮ್ಮ ಶುಭ ಸಭೆ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಸಕಲ ಸೌಲಭ್ಯಗಳನ್ನ ಹೊಂದಿರುವ ಹಾಲ್. ತಮ್ಮ ಎಲ್ಲಾ ರೀತಿಯ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್, ಮೂಕಾಂಬಿಕಾ ರೋಡ್, ರೈಲ್ವೆ ನಿಲ್ದಾಣದ ಮುಂಭಾಗ, ಬೈಂದೂರು. ಮೊಬೈಲ್ 7259764567 ಮತ್ತು 0825425199. ತಮ್ಮ ಆಗಮನಾಭಿಲಾಷಿ ಜಯನಂದ ಹೋಬ್ಳಿದಾರ್, ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕೊಲ್ಲೂರು. ಮೊಬೈಲ್ 9448409224 ಮತ್ತು 08254252229. ಭರತನಾಟ್ಯಂ ಡ್ಯಾನ್ಸ್ಗೆ ಇಲ್ಲಿ ತುಂಬ ಅಪ್ಲಿಕೇಶನ್ಸ್ಗಳು ಬರುತ್ತೆ. ಅಷ್ಟೆಲ್ಲ ಬಿಟ್ಟು ನಾವಿಲ್ಲಿಗೆ ಸೆಲೆಕ್ಟ್ ಆಗಿ ಚಾನ್ಸ್ ಸಿಕ್ಕಿದೆ ನಮಗೆ. ಎಲ್ಲ ದೇವ್ರಿಗೆ ಥ್ಯಾಂಕ್ಸ್. ಮತ್ತು ಅಶೋಕ್ ಸರ್, ಇಲ್ಲೆಲ್ಲ ಕಮಿಟಿ ಮೆಂಬರ್ಸ್ಗೆಲ್ಲ ಥ್ಯಾಂಕ್ ಯು. ಅಶೋಕ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಅವರಿಂದನೇ ನಮಗೆ ಇಲ್ಲಿ ಭರತನಾಟ್ಯಂಗೆ ಚಾನ್ಸ್ ಸಿಕ್ಕಿರೋದು. ಮತ್ತು ನಮ್ಮ ಗುರು ಆದ ಮಿಸ್ ವೆನಿಲಾಗೆ ಥ್ಯಾಂಕ್ ಯು. ನನ್ನ ಹೆಸರು ವೆನಿಲಾ ವಸಂತ್ ಕುಮಾರ್ ಅಂತ. ನಾನು ಬೆಂಗಳೂರಿಂದ ತ್ರೀ ಇಯರ್ಸಿಂದ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಬಂದು ಪರ್ಫಾರ್ಮ್ ಮಾಡಲಿಕ್ಕೆ. ಫಸ್ಟ್ ಟೈಮ್ ಫ್ಲಡ್ ಏನೋ ಆಯಿತು, ಮತ್ತು ಇನ್ನೊಂದು ಟೈಮ್ ಕೊರೋನಾಯಿಂದಲ್ಲ ಏನೋ ಫುಲ್ ಯಾವಾಗಲೂ ಸ್ಟಾಪ್ ಆಗ್ತಾಯಿತ್ತು. ನಮ್ಮ ಅಶೋಕ್ ಸರ್ ಇಲ್ಲಿಂದ ಇನ್ಚಾರ್ಜ್ ಮಾಡ್ತಾ ಇದ್ದಾರೆ ಎಲ್ಲ ಡಾನ್ಸಿಂಗ್ ವಿಷಯ ಎಲ್ಲ. ಅವ್ರು ಬಂದು ನಂದು ಹಾರ್ಡ್ ವರ್ಕ್ ಎಲ್ಲ ಗೊತ್ತುಂಟು. ಸೊ ಅವ್ರು ಬಂದು ಏನು ಮಾಡಿದ್ದಾರೆ ಅಂದರೆ ನಮಗೆ ಚಾನ್ಸ್ ಅವರು ಕೊಟ್ಟು ಆಲ್ ದೇವಿ ಅನುಗ್ರಹದಿಂದ ಚಾನ್ಸ್ ಎಲ್ಲ ಮಾಡಿ ನನ್ನ ಸ್ಟೂಡೆಂಟ್ ಇವಳನ್ನ ಕರ್ಸ್ಬೇಕಂದ್ಬಿಟ್ಟು ನಾನು ಕರ್ಸಿದೆ. ಸೊ ವಿ ಆರ್ ಆಲ್ ಲಕ್ಕಿಗಿಂತ ನಾವು ವಿ ಆರ್ ಆಲ್ ಬ್ಲೆಸ್ಡ್ ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ಲಿಕ್ಕೆ. ಅದೊಂದು 1/2 hour ಒಂದು ಡಾನ್ಸ್ ಸಿಕ್ಕಿತ್ತು. ಬಿಕಾಸ್
ಡ್ಯಾನ್ಸರ್ ಆಗಿ ಎಲ್ಲಿ ಬೇಕಾದರೂ ಡ್ಯಾನ್ಸ್ ಮಾಡ್ಬೋದು. ಆದರೆ ದೇವಸ್ಥಾನದಿಂದ ಅಪ್ಲಿಕೇಶನ್ ಹಾಕಿ ಎಷ್ಟೋ ಅಪ್ಲಿಕೇಶನ್ ಅದು ಸಿಗತ್ತಾ ಇಲ್ವಾ ಕಾಯ್ಕೊಂಡಿರುವಾಗ ನಮ್ಮದು ಆ್ಯನ್ಯುವಲ್ ಕಾರ್ ಫೆಸ್ಟಿವಲ್ ಇದು ರಥೋತ್ಸವ, ಆವಾಗ ನಮ್ಗೆ ಸಿಕ್ಕಿದ್ದು ತುಂಬ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದ. ಇದು ನನ್ನ ಗುರುಗೆ ಬ್ಲೆಸ್ಸಿಂಗ್ಸ್ ನಾನು ಸೀಕ್ ಮಾಡಲೇಬೇಕು ಅವ್ರದ್ದು. ಅವರಿಂದನೇ ನನ್ನಿಂದನೇ ಜಾಸ್ತಿ ಆ ಥರ ವೇವ್ಸ್ ಬರೋಕ್ಕೆ ಕಾರಣನೇ ನಮ್ಮ ದೇವರಿಂದಾನೆ. ಆ ಬ್ಲೆಸ್ಸಿಂಗ್ಸ್ ಇದ್ರೇ ನಾವೆಲ್ಲ ಜಯ ಆಗ್ಬೋದು. ಹರಡಿ ಕಂಕಣ ದುಂಡುಗಳಿಟ್ಟು ಕುಪ್ಪಸವನು ತೊಟ್ಟು, ಹರಡಿ ಕಂಕಣ ದುಂಡುಗಳಿಟ್ಟು ಕುಪ್ಪಸವನು ತೊಟ್ಟು, ಜರದ ಪೀತಾಂಬರ ಹುಟ್ಟು ಮೆರವೋಳು ಅಭಯವ ನೀಡೋಳು, ಜರದ ಪೀತಾಂಬರ ಹುಟ್ಟು ಮೆರವೋಳು ಅಭಯವ ನೀಡೋಳು, ಅಭಯವ ನೀಡೋಳು. ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ, ಬಂದಳು ಬಾಗಿಲ ತೆರೆಯಿರೋ. ಹೆಜ್ಜೆ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ದನಿ ತೋರುವಳು, ಹೆಜ್ಜೆ ಮೇಲೆ ಹೆಜ್ಜೆಯ ನಿಕ್ಕು ನನ್ನ ಹೆಸರು ಸಂಧ್ಯಾ ರಮೇಶ್ ಅಂತ. ನಾನು ವ್ಯವಸ್ಥಾಪನಾ ಸಮಿತಿಯ ಸದಸ್ಯಳಾಗಿದ್ದೇನೆ ಕೊಲ್ಲೂರು ದೇವಸ್ಥಾನದ್ದು. ನಾನು ಪ್ರಸ್ತುತವಾಗಿ ದೇವಸ್ಥಾನದ ರಥೋತ್ಸವದಿಂದ ಇಲ್ಲೇ ಇದ್ದೇನೆ. ಯಾಕಂತ ಹೇಳಿದರೆ ನಾವು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರಲಿಕ್ಕೂ ಜನರೊಟ್ಟಿಗೆ ಜನರ ರೀತಿಯಲ್ಲಿ ಬೆರೆತು ದರ್ಶನವನ್ನು ಮಾಡಬೇಕು ಅನ್ನೋದು ನನ್ನ ಆಸೆ. ಯಾಕಂತೇಳಿ ನಾವು ಅಧಿಕಾರದಲ್ಲಿದ್ದು ನಡ್ಕೊಳ್ಳೋದು ಸರಿ ಕಾಣ್ತಾ ಇಲ್ಲ. ಜನರೊಟ್ಟಿಗೆ ವ್ಯವಸ್ಥಿತವಾಗಿ ದೇವರ ಭಕ್ತಳಾಗಿ ಇರಬೇಕು ಅಂತ ಹೇಳಿ ವ್ಯವಸ್ಥೆಯ ದೃಷ್ಟಿಯಿಂದ ಹೇಳಿದ್ದೇನೆ. ನನ್ನ ಹೆಸರು KH ವೆಂಕಟೇಶ್ ಅಂತ, ಗ್ರಾಮ ಕನ್ನಘಟ್ಟ ಗ್ರಾಮ, ಬೆಳ್ಳೂರು ಹೋಬಳಿ, ನಾಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಟು. ನಾವೊಂದು 10 ವರ್ಷದಿಂದ ಮಾತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಒಂದು 25 ವರ್ಷದಿಂದಲೂ ಸೇವೆ ಮಾಡ್ತಿದ್ದೋ. ಒಂದು 10 ವರ್ಷದಿಂದ ಹೂವಿನ ಅಲಂಕಾರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ತಾಯಿ ಅನುಗ್ರಹದಿಂದ ನಮಗೆಲ್ಲದು ಒಳ್ಳೆಯದಾಗಿದೆ, ಒಳ್ಳೆಯದಾಗ್ತಾಯಿದೆ. ಸದಾ ನಮ್ಮ ಜೀವನ ಇರೋದಕ್ಕೂ ಸದಾ ಸೇವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಆಸೆ ಇದೆ. ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹೆಸರು SPB ಮಹೇಶ, ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನ. ಈ ದಿನ 3/4/2021 ಈ ಕ್ಷೇತ್ರದ ಶ್ರೀ ಮೂಕಾಂಬಿಕಾ ದೇವಿಯ ರಥೋತ್ಸವವನ್ನು 1 ಗಂಟೆ 15 ನಿಮಿಷಕ್ಕೆ ಧ್ವಜಾರೋಹಣ ಮಾಡೋದ್ರ ಮುಖಾಂತರವಾಗಿ ನಂತರ ಸಂಜೆ 4:15 5 ಗಂಟೆವರೆಗೂ ರಥೋತ್ಸವವನ್ನು ಸಾಂಕೇತಿಕವಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ಆಚರಿಸ್ತಿದ್ದೇವೆ. ಭಕ್ತಾದಿಗಳು ಸಹಕರಿಸಬೇಕಂತೇಳಿ ವಿನಂತಿ. ನಾನು ಜಯಾನಂದ ಹೋಬಳಿದಾರ್ ಅಂತೇಳಿ ಈ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿದ್ದೇನೆ. ಇವತ್ತಿನ ದಿನ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಗಬೇಕಿತ್ತು. ಈ ಕೋವಿಡ್ನಿಂದ ಹೋದ ವರ್ಷ ಆ ಕೋವಿಡ್ ಪ್ರಾರಂಭವಾದ ಕಾರಣ ಭಾರೀ ಇದರಲ್ಲಿ ಜಾತ್ರೆ ನೆರವೇರಿತು. ವಿಜೃಂಭಣೆ ನಡೆಯಬೇಕಿತ್ತು, ನಡೆಸಲಿಕ್ಕೆ ಆಗಲಿಲ್ಲ. ಈ ವರ್ಷ ಆದರೂ ನಾವು ಬಹಳ ವಿಜೃಂಭಣೆಯಿಂದ ಬಂದಂಥ ಭಕ್ತರಿಗೆ, ನಂಬಿದಂಥ ಭಕ್ತರನ್ನೆಲ್ಲ ಕರೆದು ಈ ಒಂದು ಕ್ಷೇತ್ರಕ್ಕೆ ಬರುವ ಹಾಗೆ ಮಾಡಿ ಒಂದು ಜಾತ್ರೆಯನ್ನು ನೆರವೇರಿಸಬೇಕಂತ ಒಂದು ತುಂಬ ಆಸೆ ಇತ್ತು. ಆದರೆ ಈ ವರ್ಷವೂ ಸಹ ಕೋವಿಡ್ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ
ಜಾಸ್ತಿ ಆದ ಕಾರಣ ಈ ಕೋವಿಡ್ ಸರ್ಕಾರದ ನಿಯಮದ ಪ್ರಕಾರ ನಾವು ಜಾತ್ರೆಯನ್ನು ವಿಜೃಂಭಣೆಯಾಗಿ ಆಚರಿಸಲಿಕ್ಕೆ ಆಗಲಿಲ್ಲ. ಅದನ್ನು ನಾವು ವಿಷಾದಿಸ್ತೇವೆ. ಹಾಗೆ ನಮ್ಮ ಈ ಕೊಲ್ಲೂರು ಮೂಕಾಂಬಿಕೆ ದೇವರನ್ನು ನಂಬಿದವರು ದೇಶದಾದ್ಯಂತ ರಾಷ್ಟ್ರದಾದ್ಯಂತ ಇದ್ದಾರೆ. ಇವತ್ತಿನ ದಿನ ಈ ಒಂದು ದಿನವನ್ನು ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಈ ಕೊಲ್ಲೂರು ತಾಯಿ ಮೂಕಾಂಬಿಕೆಯು ಒಳ್ಳೇದು ಮಾಡಲಿ. ಇವತ್ತಿನ ಜಾತ್ರೆಗೆ ಅವರೆಲ್ಲ ಬರಲಿಕ್ಕೆ ಆಗದಿದ್ದಕ್ಕಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ. ಬೈಂದೂರಿನ ಸುಂದರ ರಮಣೀಯ ಪ್ರಕೃತಿ ಮಡಿಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್. ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ಸುಸಜ್ಜಿತವಾದ ಹವಾನಿಯಂತ್ರಿತ ಶೂಟ್ಸ್ ರೂಮ್ಸ್ಗಳು ಲಭ್ಯ. ನುರಿತ ಪಾಕತಜ್ಞರಿಂದ ತಮಗಿಷ್ಟವಾದ ರುಚಿಕರವಾದ ವಿವಿಧ ಶೈಲಿಯ ಆಹಾರ ತಿನಿಸುಗಳು ಹಾಗೂ ಶಾರದಾ ಕನ್ವೆನ್ಷನ್ ಸಭಾಭವನ ತಮ್ಮ ಶುಭ ಸಭೆ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಹಾಲ್. ತಮ್ಮ ಎಲ್ಲಾ ರೀತಿಯ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್, ಮೂಕಾಂಬಿಕಾ ರೋಡ್, ರೈಲ್ವೆ ನಿಲ್ದಾಣದ ಮುಂಭಾಗ, ಬೈಂದೂರು. ಮೊಬೈಲ್ 7259764567 ಮತ್ತು 0825425199. ತಮ್ಮ ಆಗಮನಾಭಿಲಾಷಿ ಜಯನಂದ ಹೋಬ್ಳಿದಾರ್, ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕೊಲ್ಲೂರು. ಮೊಬೈಲ್ 9448409224 ಮತ್ತು 08254252229.
ಬೈಂದೂರಿನ ಸುಂದರ ರಮಣೀಯ ಪ್ರಕೃತಿ ಮಡಿಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್. ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ಸುಸಜ್ಜಿತವಾದ ಹವಾನಿಯಂತ್ರಿತ ಶೂಟ್ಸ್ ರೂಮ್ಸ್ಗಳು ಲಭ್ಯ. ನುರಿತ ಪಾಕತಜ್ಞರಿಂದ ತಮಗಿಷ್ಟವಾದ ರುಚಿಕರವಾದ ವಿವಿಧ ಶೈಲಿಯ ಆಹಾರ ತಿನಿಸುಗಳು ಹಾಗೂ ಶಾರದಾ ಕನ್ವೆನ್ಷನ್ ಸಭಾಭವನ ತಮ್ಮ ಶುಭ ಸಭೆ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಹಾಲ್. ತಮ್ಮ ಎಲ್ಲಾ ರೀತಿಯ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್, ಮೂಕಾಂಬಿಕಾ ರೋಡ್, ರೈಲ್ವೆ ನಿಲ್ದಾಣದ ಮುಂಭಾಗ, ಬೈಂದೂರು. ಮೊಬೈಲ್ 7259764567 ಮತ್ತು 0825425199. ತಮ್ಮ ಆಗಮನಾಭಿಲಾಷಿ ಜಯನಂದ ಹೋಬ್ಳಿದಾರ್, ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕೊಲ್ಲೂರು. ಮೊಬೈಲ್ 948484092224 ಮತ್ತು 08254252229. ಈ ರಥೋತ್ಸವ ಈ ಕೊರೋನಾದ ಪ್ರಯುಕ್ತ ಸರಿಯ ಸರ್ಕಾರದ ಏನು ವ್ಯವಸ್ಥೆ ಇದೆ ಅದೇ ರೀತಿಯಲ್ಲಿ ಆಗಿದೆ. ಆದಿಪರಾಶಕ್ತಿ ರಥದಲ್ಲಿ ಕುರಿತು ಎಲ್ಲ ಭಕ್ತಾಭಿಮಾನಿಗಳಿಗೆ ಆಶೀರ್ವಾದ ಮಾಡಿದ್ದಾಳೆ. ನಮ್ಮೆಲ್ಲರ ಭಕ್ತಾದಿಗಳ ಆಶೆ ಅಷ್ಟಬಂಧ ಆಗದೆ 18 ವರ್ಷ ಆಗಿದೆ. ಈ ವರ್ಷ 22ನೇ ಇಸವಿಗೆ ಒಂದು ಬ್ರಹ್ಮಕಲಶೋತ್ಸವ ಮಾಡಿಸ್ಬೇಕೆನ್ನುವಂಥ ಆಶೆಯನ್ನು ಹೊಂದಿದ್ದೇವೆ. ಆ ರಥವು ಸಾಧಾರಣ 100 ವರ್ಷದ ಮೇಲಿನ ರಥ ಆಗಿದ್ದರಿಂದ ಅದನ್ನು ಬ್ರಹ್ಮ ಕಳಶೋತ್ಸವ ಸಂದರ್ಭದಲ್ಲಿ ಹೊಸ ಬ್ರಹ್ಮ ರಥವನ್ನು ಸಹ ಮಾಡಬೇಕು ಎನ್ನುವಂಥ ಆಶೆಯನ್ನು ಹೊಂದಿದ್ದೇವೆ. ಈ ಕಮಿಟಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಆಗ್ತದೆ. ನಮಸ್ಕಾರ. ಇವತ್ತು ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ರಥೋತ್ಸವ ಜಾತ್ರೆ ಇತ್ತು. ಆದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ COVID-19 ಗೈಡ್ಲೈನ್ಸ್ ಹೊಸದಾಗಿ ಬಂದಿರೋದ್ರಿಂದ ಇಲ್ಲಿ ಎಲ್ಲ ಸಾರ್ವಜನಿಕರು ರಿಸ್ಟ್ರಿಕ್ಷನ್ಸ್ ಮಾಡಿಬಿಟ್ಟು 2-3 ದಿವಸದಿಂದ ನಾವು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ವಿ. ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಯಾವುದೇ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ. ಹಾಗೂ ಇಲ್ಲಿ ಬರುವಂತಹ ನಮ್ಮ ಏನು ಸಿಬ್ಬಂದಿ ವರ್ಗ ಮತ್ತು ಭಕ್ತಾದಿಗಳೇನಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡ್ಕೋಬೇಕು ಮತ್ತು ಸ್ಯಾನಿಟೈಸರ್ನ ಯೂಸ್ ಮಾಡಬೇಕು ಅಂತ ಖಡಖಂಡಿತವಾದ ಒಂದು ನಿರ್ದೇಶನವನ್ನು ನೀಡಿದ್ವಿ. ಅದೇ ರೀತಿ ಇವತ್ತು
ಕಡಿಮೆ ಜನ ಬಂದಿದ್ದಾರೆ ಬಟ್ ಕಡಿಮೆ ಜನ ಬಂದಿದ್ದಾರೆ. ಎಲ್ಲರೂ 99% ಎಲ್ಲರೂ ಮಾಸ್ಕನ್ನು ಧರಿಸ್ತಾ ಇದ್ದಾರೆ. ಕೆಲವರು ಮಾಸ್ಕ್ ಧರಿಸ್ತಾ ಇದ್ದವರು ಕೂಡ ನಾವು ಮಾಸ್ಕನ್ನು ನೀಡೋದ್ರ ಮೂಲಕ ಅವರಿಗೆ ಸ್ಟ್ರಿಕ್ಟಾಗಿ ಹೇಳೋದ್ರ ಮೂಲಕ ಮಾಸ್ಕನ್ನು ಧರಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ಹೇಳೋದಿಷ್ಟೇ, ತಾವೆಲ್ಲರೂ ದೇವಸ್ಥಾನಕ್ಕೆ ಬರದೇ ಇಲ್ಲಿಯ ಕ್ರೌಡನ್ನು ಜಾಸ್ತಿ ಮಾಡ್ದೇ ಕೋವಿಡನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಗೌರ್ಮೆಂಟ್ ಆಫ್ ಕರ್ನಾಟಕ ಮೇಜರ್ಸನ್ನು ಹೇಳಿದೆ ಅದನ್ನು ಅಳವಡಿಸ್ಕೋಬೇಕು. ಹಾಗೂ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. ಇಲ್ಲಿ ಬಂದವರು ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ದೆನ್ ಸೋಷಿಯಲ್ ಡಿಸ್ಟೆನ್ಸನ್ನು ಯೂಸ್ ಮಾಡೋದ್ರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹರಡಿ ಕಂಕಣ ದುಂಡುಗಳಿಟ್ಟು ಕುಪ್ಪಸವನು ತೊಟ್ಟು, ಹರಡಿ ಕಂಕಣ ದುಂಡುಗಳಿಟ್ಟು ಕುಪ್ಪಸವನು ತೊಟ್ಟು, ಜರದ ಪೀತಾಂಬರ ಹುಟ್ಟು ಮೆರವೋಳು ಅಭಯವ ನೀಡೋಳು, ಜರದ ಪೀತಾಂಬರ ಹುಟ್ಟು ಮೆರವೋಳು ಅಭಯವ ನೀಡೋಳು, ಅಭಯವ ನೀಡೋಳು. ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ, ಬಂದಳು ಬಾಗಿಲ ತೆರೆಯಿರೋ. ಹೆಜ್ಜೆ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ದನಿ ತೋರುವಳು, ಹೆಜ್ಜೆ ಮೇಲೆ ಹೆಜ್ಜೆಯ ನಿಕ್ಕುತ ನಿಂತು ಮುನಿದಾರಿತು ಮೂಕಾಂಬಿಕೆ ನಾನಿಂತು ಬದುಕುವೆನು, ಆವ ಜನ್ಮದಲ್ಲಿ ನಾನು ಮಾಡಿರುವಂತ ಪಾಪವನರಿಗೆ ನಾನು, ಆವ ಜನ್ಮದಲ್ಲಿ ನಾನು ಮಾಡಿರುವಂತ ಪಾಪವನರಿಗೆ
ಬೆಂಗಳೂರಿನ ಸುಂದರ ರಮಣೀಯ ಪ್ರಕೃತಿ ಮಡಿಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್. ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ಸುಸಜ್ಜಿತವಾದ ಹವಾನಿಯಂತ್ರಿತ ಶೂಟ್ಸ್ ರೂಮ್ಸ್ಗಳು ಲಭ್ಯ. ನುರಿತ ಪಾಕತಜ್ಞರಿಂದ ತಮಗಿಷ್ಟವಾದ ರುಚಿಕರವಾದ ವಿವಿಧ ಶೈಲಿಯ ಆಹಾರ ತಿನಿಸುಗಳು ಹಾಗೂ ಶಾರದಾ ಕನ್ವೆನ್ಷನ್ ಸಭಾಭವನ ತಮ್ಮ ಶುಭ ಸಭೆ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಸಕಲ ಸೌಲಭ್ಯಗಳನ್ನ ಹೊಂದಿರುವ ಹಾಲ್. ತಮ್ಮ ಎಲ್ಲಾ ರೀತಿಯ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್, ಮೂಕಾಂಬಿಕಾ ರೋಡ್, ರೈಲ್ವೆ ನಿಲ್ದಾಣದ ಮುಂಭಾಗ, ಬೈಂದೂರು. ಮೊಬೈಲ್ 7259764567 ಮತ್ತು 0825425199. ತಮ್ಮ ಆಗಮನಾಭಿಲಾಷಿ ಜಯನಂದ ಹೋಬ್ಳಿದಾರ್, ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕೊಲ್ಲೂರು. ಮೊಬೈಲ್ 9448409224 ಮತ್ತು 08254252229. ಸಾಕಷ್ಟು ಅಂತರವನ್ನು ಕಾಪಾಡುವಂತೆ ಹಾಗೂ ಎಲ್ಲರಿಗೂ ಸಾಕಷ್ಟು ದೂರ ಇರುವ
ಬೈಂದೂರಿನ ಸುಂದರ ರಮಣೀಯ ಪ್ರಕೃತಿ ಮಡಿಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್. ಯಾತ್ರಿಕರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ಸುಸಜ್ಜಿತವಾದ ಹವಾನಿಯಂತ್ರಿತ ಶೂಟ್ಸ್ ರೂಮ್ಸ್ಗಳು ಲಭ್ಯ. ನುರಿತ ಪಾಕತಜ್ಞರಿಂದ ತಮಗಿಷ್ಟವಾದ ರುಚಿಕರವಾದ ವಿವಿಧ ಶೈಲಿಯ ಆಹಾರ ತಿನಿಸುಗಳು ಹಾಗೂ ಶಾರದಾ ಕನ್ವೆನ್ಷನ್ ಸಭಾಭವನ ತಮ್ಮ ಶುಭ ಸಭೆ ಸಮಾರಂಭಗಳಿಗೆ ವ್ಯವಸ್ಥಿತವಾದ ಸಕಲ ಸೌಲಭ್ಯಗಳನ್ನ ಹೊಂದಿರುವ ಹಾಲ್. ತಮ್ಮ ಎಲ್ಲಾ ರೀತಿಯ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ಹೋಟೆಲ್ ಅಂಬಿಕಾ ಇಂಟರ್ನ್ಯಾಷನಲ್, ಮೂಕಾಂಬಿಕಾ ರೋಡ್, ರೈಲ್ವೆ ನಿಲ್ದಾಣದ ಮುಂಭಾಗ, ಬೈಂದೂರು. ಮೊಬೈಲ್ 7259764567 ಮತ್ತು 0825425199. ತಮ್ಮ ಆಗಮನಾಭಿಲಾಷಿ ಜಯನಂದ ಹೋಬ್ಳಿದಾರ್, ಟ್ರಸ್ಟಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ, ಕೊಲ್ಲೂರು. ಮೊಬೈಲ್ 9448409224 ಮತ್ತು 08254252229.
ನಾನಿದು ಕೂತ್ಕೊಳ್ತೀನಿ